ನಮಸ್ತೆ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ. ನಾನು ನಿಮ್ಮ ಮ್ಯಾಂಗ್ಳೂರ್ ಗೇಮರ್ ಮಾತಾಡ್ತಿರೋದು. ನನ್ನ ಕನ್ನಡ ಏನಂದ್ರೆ ಸ್ವಲ್ಪ ಮಂಗಳೂರು ಕನ್ನಡ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವೊಂದೀಗ ಗೇಮ್ ಆಡ್ತಾ ಇದ್ದೇವೆ, ಅದರ ಹೆಸರು ಫಿಯರ್ ಟು ಫ್ಯಾಥಮ್ ಅಂತ. ಏನೋ ತುಂಬಾ ಸ್ಕೇರಿಯಸ್ಟ್ ಗೇಮ್ ಅಂತಾರೆ, ಅದಕ್ಕೆ ಸ್ವಲ್ಪ ಓಪನ್ ಮಾಡಿ ನೋಡುವ ಹೇಗಿದೆ ಅಂತ. ಎಪಿಸೋಡ್ 1 ಓಮ್ ಅಲೋನ್, ಜುಲೈ 12. ಮತ್ತೆ ಗೇಮ್ ಬಗ್ಗೆ ಹೇಳ್ಬೇಕಾದ್ರೆ ಇದೊಂದು ಸ್ಕೇರಿ ಗೇಮ್. ಇದರಲ್ಲಿ ಟೋಟಲ್ 5 ಎಪಿಸೋಡ್ ಇದೆ. ಓಮ್ ಅಲೋನ್ ಫಸ್ಟ್ ಎಪಿಸೋಡ್ ಇರಬೇಕು, ನಾವೀಗ ಆಟ ಆಡ್ತಿದ್ದೀವಲ್ಲ ಅದು. ಓ, ಏನು ಬರ್ದಿದ್ದಾರೆ? ಓ, ಇವ್ರ ಪ್ಯಾರೆಂಟ್ಸ್ ಮನೇಲಿ ಇಲ್ಲ ಅಂತ ಒಂದು ವಾರಕ್ಕೆ, ಏನೋ ವರ್ಕ್ ಟ್ರಿಪ್ ಅಂತ ಹೋಗಿದ್ದಾರೆ. ಓ, ಇವನೊಬ್ಬನೇ ಇರೋದು ಈಗ ಮನೆಯಲ್ಲಿ. ಓ, ಮತ್ತೆ ಯಾವ ಟೈಮಲ್ಲಿ ಹೇಳ್ತಾನೆ ಯಾವ ಟೈಮಲ್ಲಿ ಮಲಗ್ತಾನೆ ಗೊತ್ತಾಗೋದಿಲ್ಲ ಅಂತೆ. ಏನಿದು ಸೌಂಡು? ಓ, ಇದು ಬೆಡ್ರೂಮ್ ಇವಂದು. ಕತ್ತಲಾಗಿದೆ ಏನು? ಏನು ಅಲ್ರಾಮ? ತುಂಬ ಸೌಂಡ್ ಆಗ್ತಿದೆ ಮಾರೆ. ಸೌಂಡ್ ನಿಂತೀಗ. ಒಂಥರ ಕಣ್ಣೆಲ್ಲ ಮಂಜು ಮಂಜು ಥರ ಕಾಣ್ತಿದೆ. ಓಕೆ, ಸರಿ ಆಯ್ತು. ಈಗ ಫೋಕಸ್ ಎಲ್ಲ ಇದೆ. ಮರಿ ನಿಶಬ್ದ, ಸೌಂಡ್ ಇಲ್ಲ. ರಾತ್ರಿ ಆಗಿದೆ. ಹೌದು, 7:30-8 ಗಂಟೆ ಥರ ಕಾಣ್ತಿದೆ. ಓಪನ್ ಮಾಡಿ ನೋಡು ಏನಿದೆ ಅಂತ. ಮನೆಯಲ್ಲಂತೂ ಯಾರಿಲ್ಲ. ಮೆಸೇಜ್ ಬಂತು. ಏನಿದೆ? ಹೇಗೆ ಓಪನ್ ಮಾಡೋದು ಮಾರೆ? ಓ, ಅಮ್ಮನ ಮೆಸೇಜ್. ಏನು ಫುಡ್ ಆರ್ಡ್ರ್ ಮಾಡಬೇಡ, ಫ್ರಿಜ್ಜಲ್ಲಿದೆ ಅಂತ. ಓಕೆ, ಎಲ್ಲಿದೆ ಫ್ರಿಜ್? ಅಲ್ಲೊಂದು ರೂಮ್ ಇದೆ, ಅಲ್ಲಿ ಬೇಡ ಅಂತ ಅನಿಸ್ತದೆ ಹೋಗ್ಲಿಕ್ಕೆ. ಕೆಳಗೆ ಹೋಗುವ. ಓ, ಫ್ರಿಜ್ ಇಲ್ಲಿದೆ. ಏನು ಸೌಂಡು? ಏನು ಸೌಂಡು? ಓ, ಇದು ಮೇಲೆ ಬಂತಾ? ಒಬ್ಬರು ಕೂಡ ಕಾಣ್ತಿಲ್ಲ ಮಾರೆ. ಇದು ಎಷ್ಟು ಗಂಟೆ ಆಗಿರ್ಬೋದು? ನಾನು ಅನ್ಸ್ಕೊಂಡು 7:30-8 ಗಂಟೆ ಅಂತ. 10 ಮೇಲಾಗಿದೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿ ಒಬ್ರು ಕೂಡ ಇಲ್ಲ. ಒಂದು ನರಮಣಿ ಕೂಡ ಇಲ್ಲ ಮಾರೆ. ಯಾರೋ ನಮ್ಮ ಹಿಂದೆ ಇದ್ದಾರೆ ಅಂತ ಅನಿಸ್ತಿದೆನಾ? ಯಾರು ಕೂಡ ಇಲ್ಲ, ಎಲ್ಲ ಕತ್ತಲೆ. ಯಾವ ಕಾಲದ ಲೈಟ್ ಮಾರ ಇದು? ಫ್ರಿಜ್ಜಲ್ಲಿ ಏನಿರ್ಬೋದು? ತುಂಬ ಐಟಮ್ ಇದೆ ಫ್ರಿಜ್ಜಲ್ಲಿ. ಚೀಟು ಥ್ರೋ ಕೆಳಗೆ ಬಿತ್ತಾ? ನೀರು ಖಾಲಿದೆ, ಏನಿಲ್ಲ, ನೀರೇ ಇಲ್ಲ. ಫ್ರಿಜ್ ಕೂಡ ತುಂಬ ಹಳೆ ಕಾಲದ ಅನಿಸುತ್ತೆ. ಹೇಗೆ ತೆಗೆಯೋದು? ಓಕೆ, ನೀರು ಬಿಟ್ಟು ಏನಿದೆ ಇದರಲ್ಲಿ? ನೀರು ಕುಡಿಯೋದು ಹೇಗೆ? ರೈಟ್ ಕ್ಲಿಕ್ ಟು ಡ್ರಿಂಕ್. ಅಪ್ಪ, ಈಗ ಸ್ವಲ್ಪ ಬಾರಿ ಕಡಿಮೆ ಆಯಿತು. ನಂಗೆ ನೀರು ಕುಡಿಯೋಗೆಲ್ಲ ಹೆದರಿಕೆ ಆಗೋದು, ಯಾರ ಹಿಂದಿಂದ ಬರ್ತಾರ ಅಂತ. ಅಮ್ಮ ಫ್ರಿಜ್ಜಲ್ಲಿ ಫುಡ್ ಇದೆ ಅಂತ ಹೇಳಿದ್ದಾರೆ. ಓ, ಇದೆ. ತುಂಬ ಕೋಲ್ಡ್ ಆಗಿದೆ, ಮಾತ್ರ ಬಿಸಿ ಹೇಗೆ ಮಾಡೋದು? ಇಲ್ಲೊಂದು ಅವನಿದೆ. ಓಕೆ, ಬಿಟ್ಟೆ. ಇದು ಯಾವ ರೂಮು? ಇಲ್ಲಿ ಯಾರಿದೆ? ಇಲ್ಲಲ್ಲ, ಯಾರು ಕೂಡ. ಫುಲ್ ಕತ್ತಲೆ ಮಾರೆ, ಯಾರು ಹಿಂದಿಂದ ಬಂದಾಗ ಅನಿಸ್ತದೆ. ಓ, ಇದು ಮನೆ ಔಟ್ಸೈಡ್. ಒಂದು ಕಾರ್ ಇದೆ, ಒಬ್ಬರು ಕೂಡ ಇಲ್ಲ. ಒಂದು ಗಾಳಿ ಕೂಡ ಇಲ್ಲ ನೋಡಿ ಅಂತೆ, ಒಂದು ಎಲೆ ಕೂಡ ಅಲ್ಲಾಡ್ತಿಲ್ಲ. ಏನೋ ಸೌಂಡು? ಬೆಲ್ಲ ಆಯ್ತಾ? ಏನಿರ್ಬೋದು? ಈ ಅಂತ ಒಂದು ಸೌಂಡ್ ಆಯ್ತು ಮಾರೆ. ಇಲ್ಲಿ ಡೋರೆಲ್ಲ ಕ್ಲೋಸೇ ಇದೆ. ಓಹ್, ಫ್ರಿಜ್ ಓಪನ್ ಬಿಟ್ಟು ಹೋಗಿದೆ. ನಾನು ಬಂದ್ ಮಾಡುವ. ಓ, ಮೋಸ್ಟ್ಲಿ ಮೈಕ್ರೋವನ್ ಸೌಂಡ್ ಇರಬೇಕು. ಎಲ್ಲಿ ತಿನ್ನೋದು? ಓ, ಟಿ ವಿ ನೋಡ್ಕೊಳ್ತಾ ತಿನ್ನುವ. ಎಲ್ಲಿದೆ ಟಿ ವಿ? ಟಿ ವಿ ಸೋಫಾ ಇದೆ, ಎಲ್ಲಿ ಇರಬೇಕು? ಟಿ ವಿಲಿದೆ. ಟಿ ವಿಗೆ ಆನ್ ಮಾಡೋದು. ಆನ್ ಆಯಿತು ಟಿ ವಿ. ಕುತ್ಕೊಂಡು ತಿನ್ನುವ. ಹೇಗೆ ಕುತ್ಕೊಳ್ಳೋದು? ಇಲ್ಲಿದೆ, ಬಟ್ ಅಮ್ಮ ಮಾಡಿದ್ದು ಚೆನ್ನಾಗಿದೆ. ಎಂತ ಟಿ ವಿಲಿ ಹಾಕಿದ್ದಾರೆ? ಏನೋ ದೆವ್ವದ ಥರ, ದೆವ್ವದ ಮೂವಿ ಥರ ಇದೆ. ಓಲ್ಡ್ ಮೂವಿ ಇರುತ್ತಲ್ಲ ಹಂಗೆ. ದೇವರೆಲ್ಲ ಇದೆ ಮೋಸ್ಟ್ಲಿ. ಯಾರೋ ಹೋಗಿ ಬೆಂಕಿ ಇಟ್ಕೊಂಡು ಹೋಗ್ತಿದ್ದ. ಅಲ್ಲಿ ಯಾರಿದ್ದಾರಾ? ಯಾರಿಲ್ಲ.
ಯಾರು ಬಂದು ಕೂಡ ಗೊತ್ತಾಗುದಿಲ್ಲ, ಅಷ್ಟು ಕತ್ತಲೆ ಇದೆ. ಏನೋ ಓಲ್ಡ್ ಅನಿಮೇಷನ್ ಟೈಪಲ್ಲಿ ಬರುತ್ತಲ್ಲ, ಆ ಥರ ಇದೆ ಪ್ರೋಗ್ರಾಮ್. ಲಾಸ್ಟ್ ಒಂದು ಸ್ವಲ್ಪ ಬರ್ತಿದ್ದೆ, ತಿಂದು ಬಿಡ್ತೀನಿ. ಫೀಲಿಂಗ್ ಸ್ಲೀಪಿ ಅಂತೆ. ಓಕೆ, ಎದ್ದೆ ಅಲ್ವಾ? G2 ಥ್ರೋ ಮಾಡುವ. ಎಲ್ಲೆಲ್ಲಿ ಬಿತ್ತು ಮಾರ, ಸೋಫಾಕ್ಕೆ ಹಾಕ್ಲಿಕ್ಕೆ ಹೋದದ್ದು. ಫುಲ್ ಕತ್ತಲ ಇದೆ. ಯಾರ್ದು ಅಮ್ಮನ ಮೆಸೇಜಾ? ನೋಡುವ ಏನಂತ. ಅಮ್ಮನ ಮೆಸೇಜು, ಕೂಲ್ ಮಾಮ್. ಯಾರಿದು? ಓ, ಎಲ್ಲಿಗ ಕರಿತಾವಣ, ಯಾರೋ ಫ್ರೆಂಡ್ ಇರಬೇಕು. ನಾವೀಗ ಎಲ್ಲಿ ಹೋಗೋದಾ? ಮೇಲೆ ಹೋಗೋಲ್ಲ, ರೂಮ್ ಹತ್ರ. ಫುಲ್ಲು ನಿಶಬ್ದ ನೋಡಿ, ಅಂದೆ ಬ್ಯಾಕ್ಗ್ರೌಂಡ್ ವಾಯ್ಸೇ ಒಂಥರ ಇದೆ. ಮತ್ತೆ ಮೆಸೇಜ್ ಬಂತು. ಓಕೆ, ಅವಂದೇ ಫ್ರೆಂಡ್ ಇದು ಮೆಸೇಜ್ ಬಂತು. ನಾನೇ ಬರ್ದೆ. ಓಕೆ, ಡೋರು ಇಲ್ಲಿ ಯಾರಿದ್ದಾರೆ ಈ ರೂಮಲ್ಲಿ? ಮೋಸ್ಟ್ಲಿ ನಮ್ಮ ಪ್ಯಾರೆಂಟ್ಸ್ ರೂಮ್ ಇರಬೇಕು. ನಾಯಿ ಬೊಗಳ್ತಿದೆ. ಯಾರ ಬಂದಿದ್ದಾರಾ? ಓಹ್ ಒಬ್ಬ. ಈಗ ಒಂದು ಗಾಡಿ ನೋಡಿದೆ ಮಾರೆ, ಆಗದೆ ಒಂದು ಗಾಡಿ ಏನು ವಾಯ್ಸ್ ಕೂಡ ಇಲ್ಲ, ಏನಿಲ್ಲ. ಈಗ ಒಂದು ನಾಯಿ ಕೂಡ ಬೊಗಳ್ತಿದೆ, ಒಂದು ಗಾಡಿ ಕೂಡ ಹೋಗ್ತಿದೆ. ಅದು ನಾಯಿ ಯಾಕೆ ಬೊಗಳ್ತಿದೆ? ಯಾರ ಬಂದಿದ್ದಾರಾ? ಇಲ್ಲಿ ಯಾರು ಬರ್ತಾರೆ? ಫುಲ್ಲು ಕತ್ತಲೆ ಕತ್ತಲೆ. ರೂಮಿಗೆ ರೂಟ್ ಯಾವುದು ಇದೆ ಅಲ್ಲ, ಇಲ್ಲಿಂದೆಲ್ಲ ಬಂದದಾಗ. ಏನು ಸೌಂಡು? ಅದೊಂದು ಗಡಿಯಾರದಲ್ಲಿ 12 ಗಂಟೆ ಸೌಂಡ್ ಆಗ್ತದಲ್ಲ, ಆ ಸೌಂಡ್ ಬರ್ತಿದೆ. 12 ಗಂಟೆ ಆಯ್ತಾ? ಯಾರಿಗೆ ಗೊತ್ತು. ಬಾಗಿಲು ಕ್ಲೋಸ್ ಮಾಡಿ ಕೂತ್ಕೊಳ್ವಾ. ಬುಕ್ಕೆಲ್ಲ ಓದ್ಬೋದು ಇಲ್ಲಿ. ಎಂತ ಸ್ಪೇಸ್ ಟು ಗೆಟ್ ಅಪ್. ಓಕೆ, ಏನು ಬರ್ತಿದೆ? ಐ ಕುಡಂಟ್ ಫೋಕಸ್ ಬಿಕಾಸ್ ಆಫ್ ಟಿ ವಿ. ಓ, ನಾನಾಗ ಟಿ ವಿ ಆನ್ ಮಾಡಿ ಬಂದಿದ್ದೇನಾ? ಹಾಗೆ ಟಿ ವಿ ಆಫ್ ಮಾಡಿ ಬರುವ. ನಾನು ಆಗ ಕೂಡ ಹಾಗೇನೆ ಮಾಡಿದ್ದು ಮಾರೆ. ಫ್ರಿಡ್ಜ್ ಕೂಡ ಡೋರ್ ಓಪನ್ನೇ ಮಾಡಿ ಬಿಟ್ಟು ಬಂದದ್ದು. ನೋಡಿ, ಇಲ್ಲಿ ಕೂಡ ಬಾಗಿಲು ಹಾಕ್ಲೇ ಇಲ್ಲ. ಅದನ್ನು ಕೂಡ ಕ್ಲೋಸ್ ಮಾಡಿಬಿಡುವ. ಕೆಳಗೆ ಹೋಗುವ. ನನಗೆ ಯಾರೋ ಹಿಂದೆಯಿಂದ ಇದ್ದಾರೆ ಅಂತ ಅನಿಸ್ತದೆ. ನೋಡಿ, ಕತ್ತಲೆ ಮಾರೆ. ಸೌಂಡ್ ಹತ್ರದ್ದು ಮೊದಲೇ ಇಲ್ಲಿ ಹೆದರಿಕೆ ಆಗ್ತದೆ, ಹತ್ರ ಸೌಂಡು. ಆಗ ಬಿಸಾಕಿದ್ದು ಇಲ್ಲಿದೆ. ಟಿ ವಿ ಬಂದ್ ಮಾಡುವಲ್ಲ. ಓಕೆ, ಬಂದಾಯ್ತು. ಅದೇ ಆಗದಿಂದ ಸೌಂಡ್ ಆಗ್ತಿದ್ದು ಅಂತೇನೋ ಬ್ಯಾಕ್ಗ್ರೌಂಡಲ್ಲಿ ಬರ್ತಿತ್ತಲ್ಲ, ಅದೇ ಟಿ ವಿದ್ದೆ ಇನ್ನು ಬರ್ತಿದೆ. ಇದು ಡೋರ್ನ ಕ್ಲೋಸ್ ಮಾಡಿದ್ನ ಆಗ? ಇಲ್ಲವಾ, ನೆನಪಿಲ್ಲ ಕ್ಲೋಸ್ ಮಾಡಲಿಕ್ಕೆ. ಎಲ್ಲ ಓಪನ್ ಮಾಡಿಬಿಟ್ಟೇ ಬರ್ತೀನಿ ಮಾರೆ, ಒಂದು ಕ್ಲೋಸ್ ಮಾಡೋದೇ ಇಲ್ಲ ನಾನು. ಅದು ಕೂಡ ಬ್ಯಾಕ್ಗ್ರೌಂಡ್ ಏನೋ ವಾಯ್ಸ್ ಇದೆಯಲ್ಲ, ಸ್ವಲ್ಪ ಸ್ಕೇರಿ ಆಗಿದೆ. ಏನು ಔಟ್ ಸೈಡ್ ಹೋಗೋದಂತ? ಓ, ಔಟ್ ಸೈಡ್ ಮುಂದ್ಗಡೆ, ಮನೆ ಮುಂದ್ಗಡೆ ಕಾರೆಲ್ಲ ಹೋಗ್ತಿದೆ ಈಗ. ಡೋರನ್ನು ಕ್ಲೋಸ್ ಮಾಡಿಬಿಡುವ ಮಾರೆ, ಮತ್ತೆ ನೆನಪು ಕೂಡ ಆಗೋದಿಲ್ಲ ನನಗೆ. ಮೇಲೆ ಹೋಗೋಣ. ಎಂತ ಮಾಡೋದು ಈಗ? ಡೋರೆಲ್ಲ ಕ್ಲೋಸ್ ಮಾಡಿರ್ತಿದ್ದೀನಿ. ಓಕೆ, ಈಗ ರೂಮಿಗೆ ಹೋಗಿ ಮಲಕ್ಕೊಳ್ಳುವಲ್ಲ, ಡೋರ್ ಕ್ಲೋಸ್ ಮಾಡುವ. ಈಗ ಸೌಂಡ್ ಕೂಡ ಇಲ್ಲ, ಏನು ಕೂಡ ಇಲ್ಲ, ಹಾಗೆ ಮಲಗುವ. ಓ, ಹೋಮ್ವರ್ಕ್ ಮಾಡಲಿಕ್ಕಿದೆವಾ? ಓಕೆ, ಹೋಮ್ವರ್ಕ್ ಮಾಡಬೇಕು. ಓ, 12:38 AM. 12:30 ಆಯಿತು ಮಾರೆ. ಓ, ಈಗ ಕೆಲಸ ಎಲ್ಲ ಮುಗಿದು ಹೋಮ್ವರ್ಕ್ ಆಯಿತು ಹಾಗಾದರೆ. ಅಮ್ಮನ ಮೆಸೇಜ್ ಬಂತು. ಏನಿರ್ಬೋದು? ಹೇಗೆ ಓಪನ್ ಮಾಡೋದು? ಟೈಪ್ ಮಾಡಲಿಕ್ಕೆ ಆಗುತ್ತಾ? ಆಗುತ್ತೆ ಟೈಪ್ ಎಲ್ಲ ಮಾಡಲಿಕ್ಕೆ. ಏನು ಬರೆದಿದ್ದಾರೆ?
ಎಂತ ಡೋಂಟ್ ಸ್ಟೇ ಅಪ್ ಟು ಲೇಟ್. ಓಕೆ, ಬೇಗ ಮಲಗಬೇಕಂತ ಬರೀತಿದ್ದಾರೆ. ಓಕೆ, ಡೋರೆಲ್ಲ ಕ್ಲೋಸ್ ಇದೆ ಅಲ್ಲ, ಮಲಗೋ ಮುಂಚೆ ನೋಡಿ ಬರೋಣ ಒಮ್ಮೆ ಆಚೆ ಯಾರಾದ್ರು ಇದ್ದಾರಾ ಅಂತ. ಯಾರಿಲ್ಲ, ಫುಲ್ ಕತ್ತಲೆ ಕತ್ತಲೆ ಮಾರೆ. ಈಗ ಯಾವ ಗಾಡಿ ಕೂಡ ಹೋಗ್ತಿಲ್ಲ ನೋಡಿ ಅಂತ ಅಷ್ಟು. ಆಗೊಂದು 2-3 ಗಾಡಿ ಆದ್ರೂ ಇತ್ತು ಮಾರೆ. ಏನು ಸೌಂಡಾ? ಓ ನಂದೇ. ಬಾಗಿಲೊಂದು ಹಾಕಿಬಿಡುವ ಕರೆಕ್ಟ್. ಕೆಳಗಿದ್ದೆಲ್ಲ ಬಾಗಿಲು ಹಾಕಿದ್ದೇನಲ್ಲ. ಓಕೆ, ಮಲಗುವಲ್ಲ ಬಾಗಿಲು ಹಾಕಿ. ಯಾರು ಕೂಡ ಇಲ್ಲ. ಮಲಗುವ. ಕತ್ತಲಾಯ್ತು. 1:16. ಅಬ್ಬಾ, 1 ಕಾಲು ಗಂಟೆ. ಗೊತ್ತಿಲ್ಲದ ಟೈಮಲ್ಲೇ ಹೇಳ್ತಾನೆ ಮಾರಿವ. ನೀರು ಕುಡಿದು ಬರ್ಬೇಕಂತೆ. ನೀರು ಕುಡಿದು ಬರುವ. ಏನ ಸೌಂಡು? ಇನ್ನು ಸೌಂಡ್ ಬರ್ತಿದೆ ಅಲ್ಲ. ಯಾವ ಕಡೆಯಿಂದ ಬರ್ತಿದೆ ಸೌಂಡ್? ಅದು ಮರ ಕಟ್ ಮಾಡ್ತಿದ್ದಾರಾ? ನೋಡಿ, ಜೋರಾಗಿ ಸೌಂಡ್ ಬರ್ತಿದೆ. ಇಲ್ಲಿಂದ ಬರ್ತಿದೆ. ಕೆಳಗಿಂದಲ್ಲ, ಕೆಳಗಿಂದಲ್ಲ. ಏನು ಸೌಂಡ್ ಅದು? ಹಾಗೆ ಕೂಡ ನಮ್ಮ ನಾಯಿ ಕೂಡ ಬೊಗಳ್ತಿಲ್ಲ. ಆಗ ನಾಯಿ ಅಲ್ಲಿ ಬೊಗಳ್ತಿತ್ತು. ಏನು ಸೌಂಡ್? ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಾಗ್ತಿಲ್ಲ ಮಾರೆ. ಕೆಳಗೆ ಹೋಗಿ ನೋಡುವ. ಯಾರು ಇಲ್ಲ. ನೀರೊಂದು ಕುಡಿಯೋ ಫಸ್ಟ್. ಏನಾದರೂ ಸೌಂಡ್ ಆಯ್ತಾ? ಇಲ್ವಲ್ಲ, ಯಾರು ಕೂಡ ಇಲ್ಲ ಇಲ್ಲಿ. ಪರವಾಗಿಲ್ಲ, ಮೊದಲು ನೀರು ಕುಡಿಯುವ. ಏನೋ ಸೌಂಡ್ ಅದಾಗೆಲ್ಲ ಆಗ್ತದೆ ಮಾರೆ. ಯಾರೋ ನನ್ನ ಹಿಂದಿಂದ ನೋಡ್ತಿದ್ದಾರೆ ಹಾಗೆ ಅನಿಸ್ತಿದೆ. ಫುಲ್ಲು ಕತ್ತಲಲ್ಲ, ಡಾರ್ಕ್. ಎಲ್ಲಿ ಸ್ವಿಚ್ ಕೂಡ ಇಲ್ಲ ಸರಿಗಟ್ಟಾಗಿ. ಮೇಲೇನು ಹೋಗುವಲ್ಲ ರೂಮ್ಗೆ. ನೀರಂತೂ ಕೊಡ್ತಾ ಇತ್ತು. ಇನ್ನು ಮಲ್ಕೊಳ್ಳುವ. ಸುಮ್ಮನೆ ಕಂಪ್ಲೇಂಟ್ ಅಮ್ಮಂದಾಗ ಕೂಡ ಮೆಸೇಜ್ ಬಂದಿದೆ ಬೇಗ ಮಲ್ಕೋಬೇಕಂತ. ಡೋರೆಲ್ಲ ಕ್ಲೋಸ್ ಇದೆಯಾ? ಹಾಂ, ಇಲ್ಲ. ಯಾರು ಬಂದಿದ್ದಾರಾ? ಆಗ ಸೌಂಡ್ ಆಗ್ತಿತ್ತು ಮರ ಜೋರು. ಯಾರಂತೂ ಗೊತ್ತಾಗ್ತಿಲ್ಲ. ಯಾರು ಬಂದ್ರ ಇಲ್ವಾ? ನಮ್ಮ ಮನೇದು ನಾಯಿ ಕೂಡ ಈಗ ಬೊಗಳ್ತಿಲ್ಲ ನೋಡಿ ಅಂತೆ. ಹಾಗೂ ನಾಯಿ ಅದು ಬೊಗಳ್ತಿತ್ತು. ಆಗ ಸೌಂಡ್ ಆಗೋ ನಾಯಿದು ವಾಯ್ಸೇ ಇಲ್ಲ. ಬಾಗಿಲಾಕಿ ಎಂದು ಬಿಡುವಲ್ಲ. ಹೋಗಿ ಮೆಲ್ಲನೆ ಮಲ್ಕೊಳ್ಳುವ. ಇದು ಕೂಡ ಬಾಗಿಲಾಕಿ ಬಿಡುವ ನಮ್ಮ ಸೇಫಿಗೆ. ಅಮ್ಮನ ಮೆಸೇಜಾ? ಏನೋ ಇಮೇಜ್ ಕಳಿಸಿದ್ದಾರೆ. ಏನಿದೆ ಇಮೇಜಲ್ಲಿ? ಹಾಕಿದ್ದಾರೆ. ನಾನಲ್ಲಿಲ್ಲ, ನಾನು ರೂಮಲ್ಲಿದ್ದೀನಲ್ಲ. ಮತ್ತೆ ಯಾರಿದ್ದಾರೆ ಅಲ್ಲಿ? ಅಲ್ಲಿ ನೋಡಿ, ಒಂದೇ ಬಾಗಿಲ ಹತ್ರ ಯಾರು ನಿಂತಿದ್ದಾರೆ. ಹೈಡ್ ಮಾಡಿದ್ದೀನಿ. ಯಾರೋ ಬರ್ತಾರೆ ಅಂತ ನೋಡಬೇಕು. ಕ್ಲಿಕ್ ಟು ಹೈಡ್ ಅಂತೆ. ಮತ್ತೆ ಹೈಡ್ ಯಾಕೆ ಮಾಡೋದು? ಯಾರಂತ ಕೇಳ್ಬೋದಲ್ಲ ಹೋಗಿ. ಯಾರಿರ್ಬೋದು? ಇಲ್ಲಿ ಯಾರು ಕಾಣ್ತಿಲ್ಲ. ಇಲ್ಲಿ ಯಾರು ಕೂಡ ಇಲ್ಲ. ಊಟದಲ್ಲಿ ಬಾಗಿಲ ಹತ್ರ ಯಾರು ಇದ್ದು. ಏನು ಸೌಂಡು? ರೂಮ್ ಹತ್ರ ಹೋಗಿ ನೋಡುವ ಯಾರಿದ್ದಾರೆ ಅಂತ. ಇಲ್ಲಿಂದ ಕಾಣ್ತದೆ ಆಲ್ಮೋಸ್ಟ್ ಎಲ್ಲ. ಊಟದಲ್ಲಿ ಇಲ್ಲೇ ಕೆಳಗೆ ಯಾರು ಇದ್ರು. ಈಗ ನೋಡಿ ಅಂತ ಯಾರಿಲ್ಲ. ಭಯ ಆಗ್ಲಿಕ್ಕೆ ಶುರು ಆಯ್ತು ಮಾರೆ. ಕತ್ತಲೆ ಮೊದಲೇ. ಲೈಟ್ ಕೂಡ ಇಲ್ಲ ಇಲ್ಲಿ. ಯಾರು ಸೌಂಡ್ ಕೂಡ ಮಾಡ್ತಿಲ್ಲ ಈಗ ನೋಡಿ ಅಂತೆ.
ಬಂದಿದ್ದಾರೆ ಮಾತ್ರ ಯಾರು. ಎಂತ ಮಾಡೋದು? ಓಕೆ, ಕ್ಲಿಕ್ ಟು ಹೈಡ್. ಹೈಡ್ ಆಗುವ. ಏನು ಸೌಂಡ್ ಕೂಡ ಇಲ್ಲ, ನಿಶಬ್ದ ಆಗಿದೆ ತುಂಬ. ಆಗ ನೀವು ಫೋಟೋ ಕೂಡ ನೋಡಿದ್ಲು, ಯಾರೋ ನಿಂತಿದ್ಲು ಮಾತ್ರ. ಅಮ್ಮಂದು ಮೆಸೇಜ್ ಬಂತು ನೀನು ಅಲ್ಲಿದೆಯಾ ಅಂತ. ಬಟ್ ನಾ ಆ ಟೈಮಲ್ಲಿ ರೂಮಲ್ಲಿದ್ದೆ ಅಲ್ಲ. ಎಂತ ಮಾಡೋದು? ಯಾರೋ ಹೊರಗಿದ್ದಾರಾ? ರೆಸ್ಪಾನ್ಸ್ ಕೂಡ ಇಲ್ಲ ಯಾವುದ್ರಲ್ಲಿ. ಏನಿದು? ರೇಡಿಯೋನೇ? ಓ ರೇಡಿಯೋ. ಯಾರಿದ್ದಾರೆ? ಹೊರಗೆ ಹೋಗಿ ನೋಡುವಂಥ ಮನಸ್ಸಿದೆ, ಬಟ್ ಅಮ್ಮ ಹೇಳಿದ್ರಲ್ಲ ಹೊರಗೆ ಹೋಗಿ ನೋಡಬೇಡ ಅಂತ, ಬಾಗಿಲು ತೆಗಿಬೇಡ ಅಂತಲೇ ಹೇಳಿದ್ದಾರೆ. ಸುಮ್ಮನೆ ರಿಸ್ಕ್ ಯಾಕೆ ತಗೊಳ್ಳೋದು? ಇಲ್ಲಿಂದೆಲ್ಲ ಸ್ವಲ್ಪ ಅದು ಕಾಣ್ತಾ ಇದ್ರೆ ನೋಡ್ಬೋದಿತ್ತು, ಏನು ಕಾಣ್ತಿಲ್ಲ, ಯಾರು ಕೂಡ ಕಾಣ್ತಾನೆ ಇಲ್ಲ. ಕೆಳಗೋಗಿ ಏನು ಮೆಸೇಜ್ ಬಂತು ಮತ್ತೊಮ್ಮೆ. ಓ ಯಾರು ಡೋರ್ ಹತ್ರ ಇದ್ದಾರೆ, ಯಾರು ಡೋರ್ ಹತ್ರ ಇದ್ದಾರೆ. ಹಲೋ, ಯಾರಿದ್ದೀರಿ? ಇನ್ನೊಂದು ಮೆಸೇಜ್, ಡೋಂಟ್ ಆನ್ಸರ್ ದಿ ಡೋರ್. ಓಕೆ, ಯಾರೋ ಇದ್ದಾರೆ ಅಂತೆ ಅಲ್ಲಿಂದ, ಮುಂದುಗಡೆ ಮನೆಯಿಂದ ಫೋಟೋ ತೆಗೆದು ಕಳಿಸ್ತಿದ್ದಾರೆ ಅಂತ ಮೋಸ್ಟ್ಲಿ, ಯಾರೋ ನೇಬರ್. ಎಂತ ಮಾಡೋದು ಈಗ? ಲಾಕ್ ಎಲ್ಲ ಹಾಕಿದ್ದೇನಲ್ಲ. ಹೊರಗೆ ಹೋಗ್ಲಿಲ್ಲ ಅಂದ್ರೆ ಆಯಿತು, ಬಸ್ತೆ ಟೆನ್ಷನ್ ಅಂತ ತಗೊಳ್ಬೇಕಿಲ್ಲ. ಬಟ್ ಯಾರು ಕೂಡ ಮಾತಾಡ್ತಿಲ್ಲಲ್ಲ, ಏನು ಅಲ್ಲಿ ಇದ್ದಾರೆ ಬಟ್ ಯಾರು ಅಂತ ಗೊತ್ತಿಲ್ಲ, ಯಾರು ಬಂದಿರ್ಬೋದಂತ. ಇಲ್ಲಿಂದ ಕೂಡ ಏನು ಕಾಣ್ತಿಲ್ಲ. ಹೊರಗೆ ಹೋಗಿ ನೋಡುವ ಧೈರ್ಯ ಕೂಡ ಇಲ್ಲ, ಈಚೆಯಿಂದ ಕಾಣ್ತದೆ ನೋಡುವ. ಇಲ್ಲಿ ಕೂಡ ಯಾರಿಲ್ಲ ನೋಡಿ ಅಂತೆ. ಕಾಣ್ತಿದೆ ನಿಮ್ಗೆ ಯಾರಾದರೂ? ಇಲ್ಲ, ಇಲ್ಲಿ ಯಾರು ಕೂಡ ಇಲ್ಲ. ಯಾರೋ ಹಿಂದ್ಗಡೆ ಇದ್ದಾರೆ ಅಂತಲೇ ಅನಿಸ್ತಿದೆ ಮಾರೆ. ಬಾಗಿಲು ಹಾಕುವ. ಏನು ಸೌಂಡ್ ಮತ್ತೆ? ಯಾರಿಲ್ಲ. ಮಲ್ಕೊಲ್ವನಾ? ಟಿಕ್ ಟು ಹೈಡ. ಓಕೆ, ಯಾರು ಕೂಡ ಬರ್ತಾ ಕೂಡ ಇಲ್ಲ ನೋಡಿ ಅಂದ, ಮನೆಯೊಳಗೆ ಯಾರು ಕೂಡ ಬರ್ತಿಲ್ಲ. ಬಟ್ ಯಾರೋ ಇದ್ದಾರೆ ಮನೆ ಮುಂದ್ಗಡೆ, ಯಾರೋ ಇದ್ದಾರೆ ಈಚೆಯಿಂದ ಕೂಡ. ಏನು ನೋಡಿ ಅಂತ ಈಚೆ, ಏನದು? ಯಾರೋ ಬಂದು ನೋಡಿ, ಲೈಟ್ ಹಾಕೊಂಡು ಬಂದು. ಏನೋ ಸೌಂಡ್ ಆಯಿತು, ಗ್ಲಾಸ್ ಹೊಡೆದೋದು ಸೌಂಡ್ ಆಯಿತು. ಈಚೆಯಿಂದ ಕಾಣ್ತಾರ, ಯಾರೋ ಬೆಲ್ ಹೊಡಿತಿದ್ದಾರೆ. ಯಾರದು?